ಪಡುಬಿದ್ರಿ ಬೋರ್ಡ್ ಶಾಲಾ ಮೈದಾನದಲ್ಲಿ ನಡೆದ ಬ್ಯಾಡ್ಮಿಂಟನ್ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟದಲ್ಲಿ ನವೀನ್ ಚಂದ್ರ ಜೆ ಶೆಟ್ಟಿ ಮಾಲೀಕತ್ವದ ಓಷಿಯನ್ ವಾರಿಯರ್ಸ್ ತಂಡ ಫೈನಲ್ನಲ್ಲಿ ಪ್ರಕಾಶ್ ಶೆಟ್ಟಿ ಪಾದಬಿಟ್ಟು ಮಾಲೀಕತ್ವದ ಸ್ಕಂದ ಫ್ರೆಂಡ್ಸ್ ತಂಡವನ್ನು ಸೋಲಿಸಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ. ಪ್ರಥಮ ಬಂದ ಓಷಿಯನ್ ವಾರಿಯರ್ಸ್ ಪಿಬಿಸಿ ಟ್ರೋಫಿ ಸಹಿತ ನಗದು ರೂಪಾಯಿ 15,555 ಪಡೆಯಿತು. ಫೈನಲ್ನಲ್ಲಿ ಸೋತ ಸ್ಕಂದ ಫ್ರೆಂಡ್ಸ್ ದ್ವಿತೀಯ ಪ್ರಶಸ್ತಿ ಸಹಿತ ನಗದು ರೂಪಾಯಿ 9,999 ಪಡೆಯಿತು. ಸೆಮಿಫೈನಲ್ಸ್ಗಳಲ್ಲಿ ಓಷಿಯನ್ ವಾರಿಯರ್ಸ್ ತಂಡವು ಸುಕುಮಾರ್ ವೈ ಮತ್ತು ರಮೀಜ್ ಹುಸೇನ್ ಮಾಲೀಕತ್ವದ ನವರಂಗ್ ವಾರಿಯರ್ಸ್ ತಂಡವನ್ನ, ಸ್ಕಂದ ಫ್ರೆಂಡ್ಸ್ ತಂಡವು ಶಂಕರ್ ಕಂಚಿನಡ್ಕ ಮಾಲೀಕತ್ವದ ಯಶ್ ವಾರಿಯರ್ಸ್ ತಂಡವನ್ನ ಸೋಲಿಸಿ ಫೈನಲ್ಸ್ ಪ್ರವೇಶಿಸಿತು. ಒಟ್ಟು 8 ತಂಡಗಳು ಪಂದ್ಯಾಕೂಟದಲ್ಲಿ ಭಾಗವಹಿಸಿದ್ರು. ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ಮಾತನಾಡಿದ ನವೀನ್ ಚಂದ್ರ ಜೆ ಶೆಟ್ಟಿಯವರು, ಯಾವುದೇ ಸಮಾರಂಭಗಳು ಯಶಸ್ಸು ಕಾಣಬೇಕಾದ್ರೆ ಪ್ರೇಕ್ಷಕರ ಸಹಕಾರ ಅಗತ್ಯವಾಗಿದೆ. ಪಡುಬಿದ್ರಿಯ ಜನತೆ ಉತ್ತಮ ಸಹಕಾರದಿಂದ ಈ ಬ್ಯಾಡ್ಮಿಂಟನ್ ಕ್ರೀಡಾಕೂಟದ ಯಶಸ್ಸಿನ ಹಾದಿಯಲ್ಲಿ ಸಾಗುವಂತಾಗಿದೆ. ಯಾವುದೇ ಜಾತಿ ಮತ ಭೇದವಿಲ್ಲದೆ ನಡೆಯುವ ಈ ಕ್ರೀಡೆಗಳಿಂದ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯವೆಂದರು. ನಾವೆಲ್ಲರ ತಾಳ್ಮೆ, ತಮ್ಮ ಸಹಕಾರ, ತಮ್ಮ ಪ್ರೋತ್ಸಾಹ, ತಮ್ಮ ಬೆಂಬಲ ಇಲ್ಲದಿದ್ದರೆ ಈ ಒಂದು ಕ್ರೀಡೆಗಳು ಎಷ್ಟೇ ಖರ್ಚು ಮಾಡಿದ್ರೆ ಸಹ ಎಲ್ಲ ನೀವು ಸೌಮ್ಯ ರೀತಿಯಿಂದ ಎಲ್ಲರಿಗೂ ಎಂತ ಕ್ರೀಡಾ ಸ್ಫೂರ್ತಿ ಉಂಟು ಅದೆಲ್ಲವನ್ನು ಒಂದು ಪ್ರೇಕ್ಷಕ ವರ್ಗ ತೋರಿಸಿಕೊಟ್ಟಿದ್ರಿಂದ ಈ ಒಂದು ಕ್ರೀಡೆ ಯಶಸ್ವಿಯಾಗಿದ್ದು ಮುಕ್ತಾಯ ಆಗಿದೆ. ಇದಕ್ಕೆ ಎಲ್ಲರೂ ನಾನು ಅಭಿನಂದಿಸ್ತೇನೆ. ಇವತ್ತು ಗೆದ್ದಂತ ಟೀಮ್ ನನ್ನದೇ ಟೀಮು ಓಷಿಯನ್ ವಾರಿಯರ್ಸ್, ನಮ್ಮ ಮಾಲಕತ್ವದ್ದು. ಉಮಿಲ್ ತುಳು ಚಿತ್ರದ ನಾಯಕಿ ಪೂಜಾ ಶೆಟ್ಟಿ ಮಾತನಾಡಿ, ತುಳು ಚಿತ್ರಗಳನ್ನ ತುಳುವರಾದ ತಾವು ವೀಕ್ಷಣೆ ಮಾಡುವ ಮೂಲಕ ನನ್ನಂತಹ ಅದೆಷ್ಟೋ ಕಲಾವಿದರಿಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ. ಅಲ್ಲದೆ ತುಳು ಚಿತ್ರಗಳು ಹಿಟ್ ಆಗುವ ಮೂಲಕ ಇತರೆ ಭಾಷಿಗರು ನಮ್ಮತ್ತ ಕಣ್ಣು ಹಾಯಿಸುವಂತಾಗಬೇಕು ಎಂದರು. ತುಳು ಭಾಷೆನು ಬೇತ ಲ್ಯಾಂಗ್ವೇಜ್ ದಕುಲು ಅವು ಕನ್ನಡದಕುಲು ಅದುಪಡು, ಹಿಂದಿದಕುಲು ಅದುಪಡು, ತಮಿಳ್ ತೆಲುಗು ಇಂಚ ಬೇತ ಲ್ಯಾಂಗ್ವೇಜ್ ದಕುಲು ಪಾತಿರೋಡು ನಮ್ಮ ಭಾಷೆನ ಬೇತಕುಲು ಪುಗರೋಡು ಪಂಪಿನ ಒಂಜಿ ಎಡ್ಡೆ ಉದ್ದೇಶದಿದು ಒಂಜಿ ಬಾರಿ ಎಡ್ಡೆ ಸಿನಿಮಾ ಕೊಡ್ತಾ ಗ್ರಾಫಿಕ್ಸ್ ಆದುಪ್ಪಡು, ಮ್ಯೂಸಿಕ್ ಆದುಪ್ಪಡು, ಟೆಕ್ನಿಕಲ್ ವೈಸ್ ಒಂಜಿ ಕಮರ್ಷಿಯಲ್ ಫಿಲ್ಮ್ ಕೊಡ್ತಾ ನಿಕುಲ್ ಫಿಲ್ಮ್ ತೂಲೆ ತುಳುವೆರನ್ ಬೇಳೆ ಪಾಲೆ. ಇನ್ನು ಓಷಿಯನ್ ವಾರಿಯರ್ಸ್ನ ಸಂಜಯ್ ಆರ್ಯಂ ಬೆಸ್ಟ್ ಆಲ್ರೌಂಡರ್, ಬೆಸ್ಟ್ ಸ್ಮ್ಯಾಶರ್ ಆಗಿ ಸ್ಕಂದ ವಾರಿಯರ್ಸ್ನ ಮನೋಜ್ ವೈಯಕ್ತಿಕ ಪ್ರಶಸ್ತಿಗಳನ್ನು ಪಡೆದರು. ಸ್ಕಂದ ವಾರಿಯರ್ಸ್ ಅತ್ಯುತ್ತಮ ಶಿಸ್ತುಬದ್ಧ ತಂಡ ಪ್ರಶಸ್ತಿ ಗಳಿಸಿತು. ಇನ್ನು ರಾಷ್ಟ್ರೀಯ ಹೈಜಂಪ್ ಪಟು ಪ್ರಕಾಶ್ ಶೆಟ್ಟಿ ಹೆಜ್ಮಾಡಿ, ರಾಜ್ಯ ಬ್ಯಾಡ್ಮಿಂಟನ್ ಆಟಗಾರ ಸಂಜಯ್ ಆರ್ಯಂ, ಉಮಿಲ್ ಚಿತ್ರನಟಿ ಪೂಜಾ ಶೆಟ್ಟಿ, ಕಂಬಳಬೆಟ್ಟು ಚಿತ್ರದ ನಟಿ ಐಶ್ವರ್ಯ ಆಚಾರ್ಯ, ಜಿ ಕನ್ನಡದ ಕನ್ನಡ ಕೋಗಿಲೆ ಫೈನಲಿಸ್ಟ್ ನಿಖಿತ್ ಕರ್ಕೇರ ಹಾಗೂ ಪಂದ್ಯಾಟದ ಪ್ರಮುಖ ಆಯೋಜಕರಾದ ಪ್ರದೀಪ್ ಆಚಾರ್ಯ ಮತ್ತು ಮಿನ್ನಾ ಯಶ್ ಶರೀಫ್ ರವರನ್ನ ಸನ್ಮಾನಿಸಲಾಯಿತು. ಪಡುಬಿದ್ರಿಯ ಹೆಮ್ಮೆಯ ಆಟಗಾರ ಸಂಜಯ್ ಆರ್ಎಂ, ಅದೇ ರೀತಿ ರಾಷ್ಟ್ರೀಯ ಮಟ್ಟದಲ್ಲಿ ಹೈ ಜಂಪ್ನಲ್ಲಿ ಎತ್ತರ ಜಿಗಿತದಲ್ಲಿ ಅತಿ ಎತ್ತರ. ಪಂದ್ಯಾಕೂಟದ ತೀರ್ಪುಗಾರರಾಗಿ ಅಕ್ಷತ್ ಉಡುಪಿ, ಲೋಹಿತಾಕ್ಷ ಸುವರ್ಣ ಮತ್ತು ಸುಮಿತ್ ಯರ್ಮಾಳ್ ಕಾರ್ಯನಿರ್ವಹಿಸಿದ್ರು. ಈ ಸಂದರ್ಭ ಸಂತೋಷ್ ಪಡುಬಿದ್ರಿ, ಪ್ರದೀಪ್ ಆಚಾರ್ಯ ಮತ್ತಿತರರು ಉಪಸ್ಥಿತರಿದ್ದರು. ಸುರೇಶ್ ಯರ್ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರೆ.